ಮಂಗಳೂರು ನಗರದ ಮಣ್ಣಗುಡ್ಡೆಯಲ್ಲಿರುವ ಸಂಘನಿಕೇತನದಲ್ಲಿ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಆಶ್ರಯದಲ್ಲಿ ಈ ಬಾರಿ ಸಾರ್ವಜನಿಕ ಗಣೇಶೋತ್ಸವ ಅಮೃತ ಮಹೋತ್ಸವ ಸಂಭ್ರಮ. ಈ ಪ್ರಯುಕ್ತ ಮಹಾಗಣಪತಿ ದೇವರ ಮೃತ್ತಿಕಾ ವಿಗ್ರಹವನ್ನ ವಿಜೃಂಭಣೆಯಿಂದ ತರಲಾಯಿತು. ಸಾರ್ವಜನಿಕ ಗಣೇಶೋತ್ಸವದ ಉದ್ಘಾಟನೆ ಶ್ರೀ ಮುಕುಂದ್ ಮಾನನೀಯ ಸಹ ಕಾರ್ಯವಾಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರ ದಿವ್ಯ ಹಸ್ತದಿಂದ ನೆರವೇರಿತು. ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸದ್ಭಕ್ತರು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಪುನೀತರಾದರು. ಒಂದು ರೋಚಕತೆ ಒಂದು ಕಡೆ ಆದರೆ ಪ್ರತಿಭಟನೆಯ ಗಣೇಶವಾದ ಇದು ಕಂಡುಕೊಳ್ತು. ಸಮಾಜ ಹಿತದ ಗಣೇಶ, ಸಾಮಾಜಿಕ ಆಂದೋಲನದ ಗಣೇಶ, ಅನ್ಯಾಯ ವಿರುದ್ಧ ಬಹುಶಃ ಈ ಥರ 3 ದಿವಸ 5 ದಿವಸ 7 ದಿವಸ 10 ದಿವಸ ಕೂಡಿಸುವ ಗಣಪತಿಗೆ ಹರಕೆ ಹೊತ್ತುಕೊಳ್ಳುವುದು ನಾನಿನ್ನು ಬೇರೆ ಎಲ್ಲೂ ನನಗೆ ತುಂಬ ಮಟ್ಟಿಗೆ ಗೊತ್ತಿಲ್ಲ. ಆದರೆ ಈ ಗಣೇಶನಿಗೆ ತಮ್ಮ ಇಷ್ಟ ಕಾಮಗಳ ಸಿದ್ಧಿಗಾಗಿ ಸಾವಿರಾರು ಕುಟುಂಬಗಳು ಬಹುಶಃ ಈವರೆಗೆ ಹರಕೆ ಹೊತ್ತುಕೊಂಡು, ಹಾಗಾಗಿ ನಮ್ಮ ಗಣಪತಿ ಶ್ರೀಮಂತ ಗಣಪತಿನೂ ಹೌದು. ಸಾಕಷ್ಟು ಚಿನ್ನ ಬೆಳ್ಳಿ ಇದಕ್ಕೆ ಪ್ರತಿ ವರ್ಷವೂ ಬರ್ತಾ ಇರುತ್ತೆ. ಈ ವರ್ಷ ಕೂಡ ಇಲ್ಲಿನ ಪ್ರಸಿದ್ಧ ಉದ್ದಿಮೆಗಳೊಬ್ಬರು ನಮ್ಮ ಕೃಷ್ಣಪಾಲ್ಯಂ ಅವರವರು 2 ದೀಪಸ್ತಂಭವನ್ನು ಅವರು ಇಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಹೀಗೆ ಶ್ರೀಮಂತ ಗಣಪತಿಯೂ ಆಗಿದೆ. ಯಾಕೆ ಅಂದರೆ